ಮಳೆ ಬಂದಿದೆ, ನೀರು ನುಗ್ಗಿದೆ ಅಂತ ಮಂಗಳೂರಿನ ನೀರಿನ ವಿಡಿಯೋಗಳನ್ನು ಟ್ರೋಲ್ ಮಾಡುವವರು ನಿಮ್ಮ ಗಮನಕ್ಕೆ ಈ ವಿಚಾರ ತಿಳಿದುಕೊಳ್ಳಲೇಬೇಕು. ಇವತ್ತು ನಮಗೆ ನಮ್ಮ ಪ್ರಾಬ್ಲಮ್ ಹೇಳೋಣ ಅಂತ ಹೇಳಿದರೆ ನಮ್ಮ ಜನನೇ ಇಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಮನೆಗೆ ನೆರೆ ಬಂದಿದೆ, ಬರೆ ಜರ್ದಿದೆ, ಗುಡ್ಡ ಕುಸಿದಿದೆ. ನಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳೋದಕ್ಕೆ ನಮ್ಮ ಜನರಿಲ್ಲ, ಅಂದರೆ ನಮ್ಮ ಜನಪ್ರತಿನಿಧಿಗಳು ಇಲ್ಲ. ಮೊದಲಾದರೆ ಕಳೆದ ವರ್ಷ ಆದರೆ ಮಳೆ ಬಂದರೆ ಆ ವಾರ್ಡಿನ ಕಾರ್ಪೊರೇಟರ್ಗೆ ಫೋನ್ ಮಾಡ್ಬೋದಿತ್ತು, ಕಾರ್ಪೊರೇಟರ್ಗೆ ಬೈಬೋದಿತ್ತು. ಅಟ್ಲೀಸ್ಟ್ ಕಾರ್ಪೊರೇಟರ್ ಆದರೂ ಬರ್ತಾ ಇದ್ರು, ಕಾರಣ ಮುಂದಿನ ಎಲೆಕ್ಷನ್ಗೆ ಜನರಿಗೆ ಮುಖ ತೋರಿಸಬೇಕಲ್ವಾ ಎನ್ನುವ ಕಾರಣಕ್ಕಾಗಿ. ಈಗ ಕಾರ್ಪೊರೇಟರ್ ಇಲ್ಲ ನಮ್ಮಲ್ಲಿ. ಕಳೆದ 4 ತಿಂಗಳಿನಿಂದ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಪೊರೇಟರ್ಗಳಿಲ್ಲ, ಅಂದರೆ ಚುನಾವಣೆ ನಡೆದಿಲ್ಲ. ಇನ್ನೂ ವಿಪರ್ಯಾಸ ಅಂತ ಹೇಳಿದ್ರೆ, ಕಳೆದ 4 ವರ್ಷದಿಂದ ನಮ್ಮ ಇಡೀ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಮೆಂಬರ್ಗಳೇ ಇಲ್ಲ. ಅಂದರೆ 4 ವರ್ಷದಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ನ ವ್ಯವಸ್ಥೆ ಯಾವ ಸ್ಥಿತಿಗೆ ತಲುಪಿರಬಹುದು? ನಮ್ಮದೇನು ಜನಪ್ರತಿನಿಧಿಗಳು ದೊಡ್ಡ ರೀತಿಯಲ್ಲಿ ಏನೋ ಇಡೀ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಅಲ್ಲ, ಅಟ್ಲೀಸ್ಟ್ ಜನರಿಗೆ ಸಂಪರ್ಕಕ್ಕೆ ಸಿಗುವವರು ಜನಪ್ರತಿನಿಧಿಗಳೇ. ಯಾಕಂದರೆ ಮುಖ ತೋರಿಸಬೇಕು, ನಾಳಿನ ದಿವಸ ಓಟ್ ಕೇಳಲಿಕ್ಕೆ ಹೋಗಬೇಕು. ಎಷ್ಟೋ ಸಲ ನಾವು ನೋಡಿದ್ದೇವೆ, ನೆರೆ ಬಂದಾಗ ಆಯಾಯ ವಾರ್ಡಿನ ಕಾರ್ಪೊರೇಟರ್ಗಳು ಅಲ್ಲಿನ ನೇತೃತ್ವ ವಹಿಸಿಕೊಂಡು ಅದನ್ನು ಸಮಸ್ಯೆಯನ್ನು ಪರಿಹರಿಸ್ತಾರೆ. ಮತ್ತು ಕಾರ್ಪೊರೇಟರ್ನವರಿಗೆ ಅಧಿಕಾರಿಗಳಿಗೆ ಹೇಳೋದಕ್ಕೆ ಒಂದು ಧ್ವನಿ ಇರ್ತದೆ, ಫೋನ್ ಮಾಡಿ ನನ್ನ ವಾರ್ಡಲ್ಲಿ ಈ ಥರ ಬ್ಲಾಕ್ ಆಗಿದೆ, ಇದನ್ನು ಸರಿಪಡಿಸಿ, ಈ ವಾರ್ಡಿಗೆ ಇಷ್ಟು ಸಮಸ್ಯೆ ಆಗಿದೆ, ಇದನ್ನು ಸರಿಪಡಿಸಿ ಅಂತ ಹೇಳೋದಕ್ಕೆ ಒಂದು ಧ್ವನಿ ಇರ್ತದೆ. ಈಗ ಧ್ವನಿನೇ ಇಲ್ಲಲ್ಲ ಕಳೆದ 4 ತಿಂಗಳಿನಿಂದ. ಫೆಬ್ರವರಿ ಕೊನೆಗೆ ನಮ್ಮ ಕಾರ್ಪೊರೇಷನ್ ಇದ್ದು ಅಧಿಕಾರ ಅವಧಿ ಮುಗ್ದಿದೆ, ಇನ್ನೂ ಕೂಡ ಚುನಾವಣೆ ನಡೆಸ್ತಾ ಇಲ್ಲ. ಕೇಳಿದ್ರೆ ಮೀಸಲಾತಿದ್ದು ಒಂದು ಕಾರಣ ಹೇಳ್ತಾ ಇದ್ದಾರೆ, ಆದರೆ ಇದು ಕೇವಲ ಒಂದು ಮಂಗಳೂರು ಮಹಾನಗರ ಪಾಲಿಕೆದ್ದು ಮಾತ್ರ ಸಮಸ್ಯೆಯಲ್ಲ. ಮೈಸೂರಲ್ಲಿ, ಶಿವಮೊಗ್ಗದಲ್ಲಿ, ತುಮಕೂರಿನಲ್ಲಿ, ದಾವಣಗೆರೆ ಎಲ್ಲ ಕಡೆ ಇದೇ ಪರಿಸ್ಥಿತಿ ಇದೆ. ಹಾಗಾಗಿ ಟ್ರೋಲ್ ಮಾಡುವವರು ನಿಮ್ಮ ಗಮನಕ್ಕೆ ರಾಜ್ಯ ಸರ್ಕಾರವನ್ನು ಕೂಡ ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಯಾಕೆ ನೀವು ಚುನಾವಣೆ ಮಾಡ್ತಾ ಇಲ್ಲ? ನಮ್ಮ ಜನಪ್ರತಿನಿಧಿಗಳು ಯಾಕಿಲ್ಲ? ಒಬ್ಬ MLA ಒಬ್ಬ MP ಇಂದ ಎಲ್ಲನೂ ಸರಿಪಡಿಸಲಿಕ್ಕೆ ಆಗುತ್ತಾ ಅಂತ ಕೇಳಿದರೆ, ಇಂತಹ ಸಮಯದಲ್ಲಿ ಮಳೆಗಾಲದ ಈ ಒಂದು ನೆರೆಯ ಪರಿಸ್ಥಿತಿ ಸಂದರ್ಭದಲ್ಲಿ ಒಬ್ಬ MLA ಹಬ್ಬ ಅಂತ ಹೇಳಿದರೆ ಎಷ್ಟು ಕಡೆ ವಿಸಿಟ್ ಮಾಡ್ಬೋದು, ಒಬ್ಬರು MP ಎಷ್ಟು ಕಡೆ ಹೋಗ್ಬೋದು. ಹಾಗಾಗಿ ಕಾರ್ಪೊರೇಟರ್ಗಳು ಅಥವಾ ಆಯಾಯ ಏರಿಯಾ ವಾರ್ಡ್ನಲ್ಲಿರುವಂತಹ ಆ ಜನಪ್ರತಿನಿಧಿಗಳ ಕೆಲಸ ತುಂಬ ಪ್ರಾಮುಖ್ಯ ಇರುತ್ತೆ. ಹೀಗಾಗಿ ಟ್ರೋಲ್ ಮಾಡುವವರು ನಾಳೆಯಿಂದ ರಾಜ್ಯ ಸರ್ಕಾರಕ್ಕೊಂದು ಪ್ರಶ್ನೆಯನ್ನು ಮಾಡಬೇಕು. ಯಾಕೆ ನೀವು ಚುನಾವಣೆ ಮಾಡ್ತಾ ಇಲ್ಲ? ರಾಜ್ಯ ಸರ್ಕಾರಕ್ಕೆ ಯಾಕೆ ಅಸಡ್ಡೆ ಇದೆ? ಇಚ್ಛಾಶಕ್ತಿಯ ಕೊರತೆ ಇಲ್ವಾ? ನಿಮಗೆ MLA ಚುನಾವಣೆ ಟೈಮಿಗೆ ಮಾಡಲಿಕ್ಕೆ ಆಗುತ್ತೆ, MP ಚುನಾವಣೆ ಟೈಮ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿದರೆ, ಸ್ಥಳೀಯ ಪಂಚಾಯತ್ ಚುನಾವಣೆಗಳನ್ನು ಅಥವಾ ಸ್ಥಳೀಯಾಡಳಿತದ ಚುನಾವಣೆಗಳನ್ನು ಯಾಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ? 4 ವರ್ಷದಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗೆ ನಿಮಗೆ ಚುನಾವಣೆ ಆಗಿಲ್ಲ. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎಷ್ಟೋ ವರ್ಷ ಆಯಿತು, ಚುನಾವಣೆ ಆಗಿಲ್ಲ. ಹಾಗಿದ್ರೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನರು ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳೋದು ಯಾರಿಗೆ? ಹೇಳೋದಕ್ಕೆ ಹಾಕ್ತಾರೆ, ನೀವು ಕರೆ ಮಾಡಿ, ಸಮಸ್ಯೆಗಳಿದ್ರೆ ನಿಮಗೆ ಫೋನ್ ಮಾಡಿ ಅಂತೇಳಿ. ಎಷ್ಟೋ ಸರ್ಕಾರಿ ಕಚೇರಿದ್ದು ನಂಬರ್ ನಾವು ನೋಡಿದ್ದೇವೆ, ಕಾಲ್ ಮಾಡಿದರೆ ಸ್ಪಂದನೆ ಸಿಗೋದಿಲ್ಲ. ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಜನರಿಗೆ ಸ್ಪಂದನೆ ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಹಾಗಾಗಿ ಜನಪ್ರತಿನಿಧಿಗಳ ಅನಿವಾರ್ಯತೆ ಈ ಸಂದರ್ಭದಲ್ಲಿ ತುಂಬಾನೇ ಇದೆ. ನಮ್ಮ ಜೊತೆ ಮಾಜಿ ಮೇಯರ್ ಆಗಿರುವಂತಹ ಪ್ರೇಮಾನಂದ ಶೆಟ್ಟಿ ಅವರು ಈಗ ದೂರವಾಣಿ ಸಂಪರ್ಕದಲ್ಲಿ ಲಭ್ಯ ಆಗ್ತಾ ಇದ್ದಾರೆ. ನಮಸ್ಕಾರ ಶೆಟ್ರೆ. ನಮಸ್ಕಾರ, ಹೇಳಿ. ಎಸ್, ಈಗ ಫೆಬ್ರವರಿಯಿಂದ ಅಧಿಕಾರ ಮುಗ್ದಿದೆ, ಚುನಾವಣೆ ನಡೆಸಬೇಕಿತ್ತು. ಈಗ ಏನು ಮೀಸಲಾತಿ ಒಂದು ಕಾರಣ ಹೇಳ್ಕೊಂಡು ಈ ತರದ್ದು ಟೈಮ್ ಡ್ರ್ಯಾಗ್ ಆಗ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಜನರು ಏನ್ ಮಾಡ್ಬೇಕು? ಈಗ ನಿಮ್ ವಾರ್ಡ್ ಅಲ್ಲಿ ಹೇಳಿ, ನೀವು ಪ್ರಾಕ್ಟಿಕಲ್ ಆಗಿ ನಿಮಗೆ ಕಾಲ್ ಮಾಡ್ತಾ ಇದ್ದಾರಾ? ನಿಮಗೆ ಸ್ಪಂದನೆ ಕೊಡ್ಲಿಕ್ಕೆ ಆಗ್ತಾ ಇದೆನಾ? ಖಂಡಿತವಾಗ್ಲೂ ಜನಸಾಮಾನ್ಯರು ಏನ್ ಹೇಳಿದ್ರೆ ಅವರಿಗೆ ಈ ಎಲ್ಲ ವಿಷಯಗಳು ಅಷ್ಟು ತಿಳಿದೇ ಇರುವುದಿಲ್ಲ. ಅಂದ್ರೆ ನಮ್ಮ ಅವಧಿ ಮುಗ್ದಿದ ಇಲ್ವಾ ಎನ್ನುವಂಥದ್ದು. ಆದ್ರೂ ಗೊತ್ತಿದ್ದವರು ಗೊತ್ತಿಲ್ಲದವರು ಎಲ್ಲರೂ ಕೂಡ ಸಹಜವಾಗಿ ಹಿಂದೆ ಯಾರಲ್ಲಿ ಜನಪ್ರತಿನಿಧಿ ಆಗಿದ್ರು ಅವರಿಗೆ ಫೋನ್ ಕರೆಯನ್ನ ಮಾಡ್ತಾರೆ, ತನ್ನ ಸಮಸ್ಯೆಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಜನಪ್ರತಿನಿಧಿಯಾಗಿ ನಮ್ಮ ಅವಧಿ ಮುಗ್ದ ನಂತರ ನಮ್ಗೆ ಗೊತ್ತಿದೆ ನಾವು ಎಷ್ಟು ಸ್ಪಂದಿಸಬಹುದು, ಎಷ್ಟರ ಮಟ್ಟಿಗೆ ನಾವು ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಬಹುದು. ಒಂದು ರೀತಿಯಲ್ಲಿ ನಾವು ಮಾಡ್ತೇವೆ. ಜನಪ್ರತಿನಿಧಿಗಳಾಗಿ ಒಂದಿಷ್ಟು ವರ್ಷದಿಂದ ನಾವು ಅಲ್ಲಿ ಕೆಲಸ ಮಾಡಿದ್ರಿಂದ ಅಧಿಕಾರಿಗಳ ಸಂಪರ್ಕ ಇರ್ತದೆ. ಅಧಿಕಾರಿಗಳ ಜೊತೆ ಒಂದು ಇದ್ರಿಂದ ನಾವೊಂದಷ್ಟು
ಸಮಸ್ಯೆಗಳನ್ನ ಒಂದು ಹೇಳಿ ಬಿಡ್ತೇವೆ. ಅದನ್ನ ಎಷ್ಟರ ಮಟ್ಟಿಗೆ ಪರಿಹಾರ ಆಗ್ತದೆ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ. ಓಕೆ, ಈಗ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. 4 ತಿಂಗಳಿಂದ ಚುನಾವಣೆ ಆಗಿಲ್ಲ. 4 ವರ್ಷದಿಂದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೆಂಬರ್ಗಳೇ ಇಲ್ಲ. ಇಡೀ ರಾಜ್ಯದಲ್ಲಿ ಹಾಗಿದ್ರೆ ಒಂದು ಆಡಳಿತ ವ್ಯವಸ್ಥೆ ಹಳಿ ತಪ್ಪಿದೆ. ಹಾಗಿದ್ರೆ ಏನ್ ಕಾರಣ? ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ವಾ ಅಂತ ಹೇಳಿ. ಖಂಡಿತವಾಗ್ಲಿ. ಈಗ ಸ್ಥಳೀಯ ಸಂಸ್ಥೆ ತಾವು ಹೇಳಿದಾಗೆ ನಮ್ಗೆಲ್ರಿಗೂ ಗೊತ್ತಿದೆ, ತಾಲೂಕ್ ಪಂಚಾಯತ್ ಇರ್ಬೋದು ಅಥವಾ ಬೆಂಗಳೂರಿನ ಅಷ್ಟು ದೊಡ್ಡ ಬಿಬಿಎಂಪಿಯ ಚುನಾವಣೆ ಆಗದಿರುವಂತದ್ದು. ಆದ್ರೆ ಒಂದು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿಯೂ ಕಳೆದ ಒಂದು 20-28 ವರ್ಷದಿಂದ ಒಂದು ಒಳ್ಳೆ ಇತಿಹಾಸ ಇತ್ತು. ಅಂದ್ರೆ ಅವಧಿ ಮುಗ್ದ ತಕ್ಷಣ, ಚುನಾಯಿತ ಪ್ರತಿನಿಧಿಗಳ ಅವಧಿ ಮುಗಿದ ತಕ್ಷಣ ಹೆಚ್ಚು ಕಮ್ಮಿ 1-2-3 ತಿಂಗಳಲ್ಲಿ ಚುನಾವಣೆ ಆಗ್ತಾ ಇದೆ. ಆದ್ರೆ ಈ ಬಾರಿಯ ಒಂದು ಒಟ್ಟು ಪರಿಸ್ಥಿತಿ ನೋಡುವಾಗ, ಸರ್ಕಾರದ ಒಂದು ನಡೆ ನೋಡುವಾಗ ಚುನಾವಣೆ ಆಗುವುದು ಸದ್ಯಕ್ಕೆ ಕಷ್ಟ ಎನ್ನುವುದಂತೂ ಕಾಣ್ತದೆ. ಸರ್ಕಾರ ಯಾಕೆ ಈ ರೀತಿ ಸ್ಥಳೀಯ ಸಂಸ್ಥೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ನಾವೆಲ್ಲರೂ ಕೂಡ ಹೇಳ್ತೇವೆ ವಿಕೇಂದ್ರೀಕರಣ ಅಂತ. ಆದ್ರೆ ಸ್ಥಳೀಯ ಸಂಸ್ಥೆಯ ನಾವು ಕಾಲಿಟ್ರೆ, ಅಲ್ಲಿ ಆಡಳಿತಾಧಿಕಾರಿ ಇದ್ರೆ ಇದರಲ್ಲಿ ಸಫರ್ ಆಗುವಂತದ್ದು ಜನಸಾಮಾನ್ಯರ ಏನು ಕೆಲವೊಂದು ಸಮಸ್ಯೆಗೆ ಸ್ಪಂದನೆಗೆ ಅಷ್ಟು ಜನಪ್ರತಿನಿಧಿ ಇಲ್ಲದಿದ್ರೆ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಮಾಡ್ತಾರೆ ನಮ್ಗೆ ಗೊತ್ತಿದೆ. ಅಂದ್ರೆ ಈ ಮಳೆಗಾಲದಲ್ಲಿ ಹಾಗಿದ್ರೆ ನಮಗೆ ಮಂಗಳೂರು ಮಹಾನಗರ ಪಾಲಿಕೆಯ ಜನರಿಗೆ ಜನಪ್ರತಿನಿಧಿಗಳು ಇಲ್ಲ, ಸಂಪರ್ಕಕ್ಕೆ ಇಲ್ಲ. ಹಾಗಿದ್ರೆ ಖಂಡಿತವಾಗ್ಲು ಜನಪ್ರತಿನಿಧಿಗಳು ಅಂತ ಯಾರು ಇಲ್ಲ. ನಾನು ಹೇಳಿದೆ ಈಗಾಗಲೇ, ಈ ಹಿಂದೆ ಫೆಬ್ರವರಿಯವರೆಗೆ ಯಾರು ಅಲ್ಲಿ ನಗರ ಪಾಲಿಕೆಯ ವಾರ್ಡ್ಗಳಿಗೆ ಜನಪ್ರತಿನಿಧಿ ಆಗಿದ್ದಾರೆ ಅವರು ಒಂದಷ್ಟು ಸ್ಪಂದನೆಯನ್ನ ಮಾಡ್ತಾರೆ. ಅದು ನೀವು ಹೇಳಿದ್ದು ನನಗೆ ಅರ್ಥ ಆಯ್ತು ಪ್ರೇಮಾನಂದ ಶೆಟ್ಟಿ ಅವರೇ. ಆದ್ರೆ ನೋಡಿ, ಈಗ ನೀವು ಒಂದು ಅಧಿಕಾರ ಸ್ಥಾನದಲ್ಲಿರುವಾಗ ಮೀಟಿಂಗಿಗೆ ಹೋಗಿ ನೋಡಿ, ನನ್ನ ವಾರ್ಡ್ ಅಲ್ಲಿ ಈ ತರ ಇಷ್ಟು ಕಡೆ ಬ್ಲಾಕ್ ಇದೆ, ಇಷ್ಟು ಕಡೆ ಚರಂಡಿ ಕ್ಲೀನ್ ಮಾಡಿಲ್ಲ, ನನ್ನ ವಾರ್ಡ್ ಅಲ್ಲಿ ಇಷ್ಟಿಷ್ಟು ಸಮಸ್ಯೆ ಇದೆ ಅಂತ ನೀವು ಮೀಟಿಂಗ್ ಅಲ್ಲಿ ಹೇಳ್ಬೋದು. ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನ್ ಗಮನಕ್ಕೆ ತರಬಹುದು, ಇಂಜಿನಿಯರ್ಗಳಿಗೆ ಬೈಬಹುದು, ಅಥವಾ ಕಾಲ್ ಮಾಡಿ ನಿಮ್ಮ ಏನು ವಾರ್ಡ್ಗೆ ಕರೆಸ್ಕೊಂಡು ಕೆಲಸ ಮಾಡಿಸಬಹುದು. ಈಗ ಅದನ್ನ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ, ಆಗುದಿಲ್ಲ. ಖಂಡಿತ ಅಲ್ಲ. ಅಧಿಕಾರಯುತವಾಗಿ ನಾವು ಯಾವುದೇ ಒಂದು ಸಮಸ್ಯೆ ನಮ್ಮ ಅಧಿಕಾರಿಗಳ ಮುಂದೆ ಇಡ್ಲಿಕ್ಕೆ ಬರುವುದಿಲ್ಲ. ಅಲ್ಲಿ ಯಾವುದೇ ಒಂದು ಸ್ಥಾಯಿ ಸಮಿತಿಗಳು ಇರುವುದಿಲ್ಲ, ಸ್ಥಾಯಿ ಸಮಿತಿಗಳ ಸಭೆಗಳು ಇರುವುದಿಲ್ಲ, ಕೌನ್ಸಿಲ್ ಸಭೆಗಳು ಇರುವುದಿಲ್ಲ. ಹಾಗಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಾವು ನಮ್ಮ ಪ್ರದೇಶದಲ್ಲಿರುವಂತ, ನಾವು ಈ ಹಿಂದೆ ಪ್ರತಿನಿಧಿಸಿರುವಂತ ವಾರ್ಡಿನ ಜನರ ಕೆಲವೊಂದು ಸಮಸ್ಯೆಗಳ ಬಗ್ಗೆ ನಾವು ಹೇಳ್ಬಹುದಷ್ಟೇ. ಅದನ್ನ ನೀವು ಹೇಳಿದಾಗೆ ಅಧಿಕಾರಯುತವಾಗಿ ಹೇಳುವಂತ ಅವಕಾಶ ನಮ್ಗೆ ಇಲ್ಲ. ನಾನು ಹೇಳಿದಾಗೆ ಸ್ಪಂದನೆಯನ್ನು ಕೂಡ ಆ ಮಟ್ಟಿನಲ್ಲಿ, ಈ ಹಿಂದೆ ಏನು ನಾವು ಜನಪ್ರತಿನಿಧಿ ಆಗಿರುವಾಗ ಸ್ಪಂದನೆಗಳು ಸಿಗ್ತದೆ, ಆ ಮಟ್ಟಕ್ಕೆ ಖಂಡಿತವಾಗ್ಲೂ ನಮ್ಮ ಅಧಿಕಾರಿಗಳಿಂದ ಸಿಗುವ ಸಾಧ್ಯತೆಗಳು ತೀರಾ ಕಮ್ಮಿ. ಹಾಗಿದ್ರೆ ಈ ಮಳೆಗಾಲದಲ್ಲಿ ಜನರು ಸಮಸ್ಯೆಯನ್ನ ಎದುರಿಸಲೇಬೇಕು ಅಥವಾ ರಾಜ್ಯ ಸರ್ಕಾರಕ್ಕೆ ಒತ್ತಡವನ್ನ ಹೇರಿ ಚುನಾವಣೆ ಬೇಗ ಮುಗಿಸಬೇಕು? ಖಂಡಿತವಾಗ್ಲು ನಾನು ಹೇಳಿದೆ ಈಗಾಗಲೇ, ನನಗೆ ನೆನಪಿದ್ದ ಹಾಗೆ 1997ರ ನಂತರ ಹೆಚ್ಚು ಕಮ್ಮಿ 5 ಅವಧಿಗಳು, ಅವಧಿ ಮುಗ್ದ ತಕ್ಷಣ ಚುನಾವಣೆಗಳಾಗಿದೆ. ಎಲ್ಲಿಯೂ ಕೂಡ ಆಡಳಿತಾಧಿಕಾರಿ ಇದ್ದದ್ದು ಬಹಳ ವಿರಳ. ಆಡಳಿತಾಧಿಕಾರಿಗಳು ಇದ್ರೂ ಕೂಡ ನಮ್ಮ ಅವಧಿಗೆ ಚುನಾವಣೆ ಆದ ನಂತರ ಈ ಮೇಯರ್ ಮತ್ತು ಉಪಮೇಯರ್ನ ಮೀಸಲಾತಿಯ ಏನು ಆ ಒಂದು ಘೋಷಣೆಯಿಂದ ವಿಳಂಬದಿಂದ ಕೆಲವೊಂದು ಸಮಯ ಆಡಳಿತಾಧಿಕಾರಿ ಇದ್ರು ಬಿಟ್ರೆ ಸರಿಸುಮಾರು ನಾನು ಹೇಳಿದಾಗೆ ಈಗಾಗಲೇ 25, 28, 30 ವರ್ಷಗಳಿಂದ ಯಾವುದೇ ಕಾರಣಕ್ಕೆ ನಮ್ಮ ನಗರ ಪಾಲಿಕೆ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಖಾಲಿ ಇದ್ದದ್ದು ಇಲ್ವೇ ಇಲ್ಲ. ಇದೊಂದು ಕೆಟ್ಟ ಸಂಪ್ರದಾಯ. ಹಾಗಾಗಿ ನಾನು ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತೇನೆ. ಇದು ಕೇವಲ ಒಂದು ಮಂಗಳೂರು ಮಹಾನಗರ ಪಾಲಿಕೆದ್ದು ಮಾತ್ರ ಕಥೆಯಲ್ಲ. ಇಡೀ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ನಲ್ಲೂ ಕೂಡ ಇದೇ ಅವಸ್ಥೆ. ಕಳೆದ 4 ವರ್ಷದಿಂದ ಇದು ಇದೆ, ಈ ಸಮಸ್ಯೆ ಇದೆ. ಮಂಗಳೂರು ಮಹಾನಗರ ಪಾಲಿಕೆ ಮಾತ್ರ ಅಲ್ಲದೆ ಬೆಂಗಳೂರು ಮಹಾನಗರ ಪಾಲಿಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲೂ ಇದೇ ಸಮಸ್ಯೆ. ಮೈಸೂರಿನಲ್ಲಿದೆ, ಶಿವಮೊಗ್ಗದಲ್ಲಿದೆ, ತುಮಕೂರಿನಲ್ಲಿದೆ, ದಾವಣಗೆರೆಯಲ್ಲಿದೆ. ಒಂದು ಮಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ. ರಾಜ್ಯ ಸರ್ಕಾರಕ್ಕೆ ಯಾಕೆ ಇಚ್ಛಾಶಕ್ತಿ ಇಲ್ಲ? ಹಾಗಿದ್ರೆ ಜನರು ತಮ್ಮ ಸಮಸ್ಯೆಯನ್ನ ಹೇಳಿಕೊಳ್ಳೋದಕ್ಕೆ, ಈಗ ನೋಡಿ 60 ವಾರ್ಡಿನ ಜನರು ಎಷ್ಟು ಅಂತ ಒಬ್ಬರು ಕಮಿಷನರ್ಗೆ ಫೋನ್ ಮಾಡ್ಲಿಕ್ಕಾಗುತ್ತೆ? ಒಬ್ರು ಕಮಿಷನರ್ ಎಷ್ಟು ಜನರಿಗೆ ಅಂತ ಸ್ಪಂದನೆ ಕೊಡ್ಲಿಕ್ಕಾಗುತ್ತೆ? ವಾರ್ಡ್ ಕಮಿಟಿ ಅಂತ ಹೇಳಿದ್ರು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ಎಲ್ಲಿದೆ ವಾರ್ಡ್ ಕಮಿಟಿ? ಎಷ್ಟೆಲ್ಲ ಒಳ್ಳೊಳ್ಳೆ ನಮ್ಮಲ್ಲಿ ರಿಟೈರ್ಡ್ ಆದವರು, ಒಳ್ಳೊಳ್ಳೆ ಸಜ್ಜನ ವ್ಯಕ್ತಿಗಳು ಮಂಗಳೂರಿದ್ದು
ನಗರದ ಬಗ್ಗೆ ಸ್ವಲ್ಪ ಆಸಕ್ತಿ ಇದ್ದವರು ವಾರ್ಡ್ ಕಮಿಟಿ ಮಾಡಬೇಕಂತ ಹೋರಾಟ ಮಾಡಿದ್ರು. ಈಗ ವಾರ್ಡ್ ಕಮಿಟಿ ಇದೆನಾ ನಮ್ಮಲ್ಲಿ? ಯಾರ ಹತ್ರ ಹೇಳಿಕೊಳ್ಬೇಕು ಜನರು? ಓಕೆ, ಈಗ ಅವ್ರು ಹೇಳಿದಾಗೆ ಮಾಜಿ ಕಾರ್ಪೊರೇಟರ್ಗೆ ಫೋನ್ ಮಾಡಿದಾಗ ಸ್ವಲ್ಪ ಸ್ಪಂದನೆ ಕೊಡ್ತಾರೆ, ಬರ್ತಾರೆ. ಬಟ್ ಅವರಿಗೂ ಕೂಡ ಈಗ ಅಧಿಕಾರ ಇಲ್ಲ, ಕರೆಸ್ಬಿಟ್ಟು ಮಾಡುವಂತಹ ಅಧಿಕಾರ ಇಲ್ಲ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಹೋಗ್ತಾ ಇದೆ. ಬಿಟ್ರೆ ಈ ಸಲ ಮಳೆಗಾಲದಲ್ಲಿ ಇದು ಇನ್ನೂ ಅತಿರೇಕಕ್ಕೆ ಹೋಗುತ್ತೆ ಸಮಸ್ಯೆ. ಜನರು ಇನ್ನೂ ಸಮಸ್ಯೆಯನ್ನು ಎದುರಿಸಲಿಕ್ಕಿದ್ದಾರೆ. ಹಾಗಾಗಿ ಈ ಏನು ನೀರು ಬಂದ ವಿಡಿಯೋಗಳನ್ನ ಹಾಕಿ ಮಂಗಳೂರಿನಲ್ಲಿ ಬೊಳ್ಳ ಅಂತ ಟ್ರೋಲ್ ಮಾಡುವವರು, ದಯವಿಟ್ಟು ನಿಮಗೊಂದು ಜವಾಬ್ದಾರಿ ಇದೆ. ನಾಳೆಯಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಟ್ರೋಲ್ ಮಾಡಬೇಕು ನಾವು.